ಶ್ರೀಯುತ ಊರ ಫರ್ನಾಂಡಿಸ್ ಅವರಿಗೆ ಕರವೇ ಕಾರ್ಯಕರ್ತರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಸಹ ಪ್ರಬಂಧಕರು ಆಗಿರುವಂತಹ ಶ್ರೀಯುತ ನೈಲ್ ಪೈಸ್ ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ವಿಜಯ್ ಕುಮಾರ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತ ಬಯಸುವುದಕ್ಕೆ ಕೇಳಿದರು. ಹಾಗೆ ಬಂಟ್ವಾಳ ತಾಲೂಕು ಅಧ್ಯಕ್ಷರಾಗಿರುವಂತಹ ಜಲೀಲ್ ಇವರಿಗೆ ಕೂಡ ಸ್ವಾಗತವನ್ನು ಬಯಸಿದ್ದೇವೆ. ಇವರಿಗೆ ಶ್ರೀಯುತ ಜಿರಲ್ ಇವರು ಕರವೇ ಕಾರ್ಯಕರ್ತರು ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಹೇಳಿಕೊಳ್ತಿದ್ದಾರೆ. ಹಾಗೆ ಇಲ್ಲಿ ಆಗಮಿಸಿದಂತಹ ಎಲ್ಲ ಕರವೆಯ ಮಿತ್ರರು, ಮಾಧ್ಯಮದವರು ಎಲ್ಲರಿಗೂ ಕೂಡ ಉದ್ಘಾಟನೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ಮನರಂಗ ಚೈತನ್ಯ ಪರಮಹಂಸ ವಿವೇಕದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ
ರಕ್ಷಣಾ ವೇದಿಕೆಯ ಕಾರ್ಯಕ್ರಮ ಶುಭಾರಂಭವಾಗಲಿ. ಮುಂದೆ ಎಲ್ಲರಿಗೂ ನೀವು ಮಾಡುವ ಎಲ್ಲ ಸಮಾರಂಭಗಳು ಚೆನ್ನಾಗಿ ಆಗಲಿ ಎಂದು ಶುಭ ಹಾರೈಕೆಯನ್ನು ಬಯಸುತ್ತೇನೆ. ನಮ್ಮ ಕರವೆಯ ಬಂಟ್ವಾಳ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜಲೀಲ್ ಇವರು ನಮ್ಮನ್ನು ಉದ್ದೇಶಿಸಿ ರಾಜ್ಯಾಧ್ಯಕ್ಷರು ಸಮರಸಿಂಹ, ಕನ್ನಡದ ಸೇನಾನಿ, ಕರ್ನಾಟಕದ ಕನ್ನಡ ತಾಯಿಯ ಜ್ಯೇಷ್ಠ ಪುತ್ರ ಎಂದೇ ಕರೆಯಲ್ಪಡುತ್ತಿರುವಂತಹ ಪ್ರತಿಮ ಹೋರಾಟಗಾರ ಟಿ.ಎ. ನಾರಾಯಣಗೌಡರು ಇವತ್ತು ಹುಟ್ಟಿದ 53ನೇ ವರ್ಷಾಚರಣೆ. ಕರ್ನಾಟಕದ ನಾನಾ ಭಾಗದಲ್ಲಿ ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಗ್ತಾ ಇದೆ, ಸರಳ ರೀತಿಯಲ್ಲಿ ಆಚರಿಸಲಾಗ್ತಾ ಇದೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಸರಳ ರೀತಿಯಲ್ಲಿ ಅತ್ಯಂತ ಚೊಕ್ಕದಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಹಣ್ಣು ಹಂಪಲವನ್ನು ಬಡ ರೋಗಿಗಳಿಗೆ ವಿತರಿಸುವ ಮೂಲಕ ಈ ಕಾರ್ಯಕ್ರಮವನ್ನು ನಾವು ಸಂಭ್ರಮಿಸ್ತಾ ಇದ್ದೇವೆ. ರಾಜ್ಯಾಧ್ಯಕ್ಷರಾದ ಟಿ.ಎ. ನಾರಾಯಣಗೌಡರ ಹುಟ್ಟುಹಬ್ಬವನ್ನು ಬಂದಿರುವ ಎಲ್ಲ ಕರವೇ ಕಾರ್ಯಕರ್ತರಿಗೂ, ಈ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಅತಿಥಿಗಳಿಗೂ ನಾನು ಶುಭಾಶಯಗಳನ್ನು ಕೋರುತ್ತಾ, ಟಿ.ಎ. ನಾರಾಯಣಗೌಡರಿಗೂ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತಾ, ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಕಾರ್ಯಕ್ರಮ ಹೋರಾಟಗಳಲ್ಲಿ ಭಾಗಿಯಾಗಿ ಎಂದು ನಿಮ್ಮನ್ನು ಆಶಿಸುತ್ತಾ, ಟಿ.ಎ. ನಾರಾಯಣಗೌಡರು ಯಾವುದೇ ಅಧಿಕಾರದಲ್ಲಿ ಇಲ್ಲದೇ ಇದ್ದರೂ ಕೂಡ ಕನ್ನಡದ ಮಕ್ಕಳಿಗೆ ಅನೇಕ ಉದ್ಯೋಗಗಳನ್ನು ಹಾಗೂ ಅನೇಕ ಸವಲತ್ತುಗಳನ್ನು ಹೋರಾಟದ ಮೂಲಕ ಒದಗಿಸಿಕೊಟ್ಟಿದ್ದಾರೆ. ಅವರು ಇನ್ನು ಅಧಿಕಾರಸ್ಥರಾಗಿ ಕರ್ನಾಟಕದ ನಾಡಿನ ಮುಖ್ಯಮಂತ್ರಿಯಾಗಿ ಕಾಣಬೇಕು ಅಂತ ನಮ್ಮೆಲ್ಲರ ಆಸೆ ಕೂಡ ಇದೆ. ಅವರು ಖಂಡಿತವಾಗಿ ಹಾಗೆ ಆಗ್ತಾರೆ ಅನ್ನೋ ಭರವಸೆ ಕೂಡ ನನ್ನಲ್ಲಿದೆ. ಎಲ್ರಿಗೂ ವಂದಿಸುತ್ತಾ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಲ್ಗೆ. ಕಾರ್ಯಕರ್ತರು ನೆರವೇರಿಸಿಕೊಡ್ತಿದೆ. ಎಲ್ಲರಿಗೂ ಶುಭವಾಗಲಿ ಹೇಳಿ ಹಾರೈಸ್ತಿದ್ದೆ. ಹಾಗೂ ಕರವೆಯ ಜಿಲ್ಲಾಧ್ಯಕ್ಷರು ಆಗಿರುವಂತಹ ಶ್ರೀಯುತ ಲಯನ್ ಅನಿಲ್ ದಾಸ್ ಅವರು ಶುಭ ನುಡಿ. ಕರ್ನಾಟಕದಲ್ಲಿ ಒಂದು ಕಳೆದ 20 ವರ್ಷಗಳಿಂದ ಒಂದು ಸಂಘಟನೆಯನ್ನು ಬೆಳೆಸಿ ಅದರ ಮೂಲಕ ಕನ್ನಡದ ಕಿಚ್ಚನ್ನು ಹಬ್ಬಿಸಿ ಕನ್ನಡಿಗರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಇರ್ಬೋದು, ಅದು ಸರ್ಕಾರದ ಮಟ್ಟದಲ್ಲಿ ಇರ್ಬೋದು, ಆರ್ಥಿಕವಾಗಿ ಬೇರೆ ಬೇರೆ ಒಂದು ಕೆಲಸದ ವಿಚಾರದಲ್ಲಿ ಇರ್ಬೋದು, ಆ ಸಂದರ್ಭಗಳಲ್ಲಿ ಕನ್ನಡದ ಒಂದು ಹೋರಾಟದ ಸಂಘಟನೆಯನ್ನು ಬೆಳೆಸಿ ಕಳೆದ 20 ವರ್ಷಗಳಿಂದ ನಮಗಾಗಿ ಎಲ್ಲ ಕನ್ನಡಿಗ ನೋಟು ಸೇರಿಸಿರುವಂಥ ಅವರ ಒಂದು ಹುಟ್ಟುಹಬ್ಬದ ಸಮಾರಂಭದಲ್ಲಿ ನಾವು ನಿಮ್ಮ ಜೊತೆಗೆಂದು ಬಂದಿರುವಂಥ ಲೋರಾ ಫೆರ್ನಾಂಡಿಸ್ ಅವರಿಗೆ ಮುಖ್ಯವಾಗಿ ನಾನು ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೇನೆ. ಅದೇ ರೀತಿ ಇನ್ನೋರ್ವ ಪ್ರಬಂಧಕರಾಗಿರುವಂಥ ಉಪಪ್ರಬಂಧಕರಾಗಿರುವಂಥ ಪಾಯ್ಸ್ ಅವರಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಬಂಟ್ವಾಳದ ಅಧ್ಯಕ್ಷರಾಗಿ ಸದಾ ಯುವಕರೊಂದಿಗೆ ಕನ್ನಡದ ಸೇವೆಯನ್ನು ಮಾಡುತ್ತಿರುವಂಥ ಜಲೀಲ್ ಅವರಿದ್ದಾರೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಆಟೋ ಕಾರ್ಮಿಕರಿಗೆ ನೇತೃತ್ವ ವಹಿಸಿ ಇದೀಗ ಅರುಣ್ ಅವರ ನಂತರ ಜಿಲ್ಲಾಧ್ಯಕ್ಷನಾಗಿರುವಂಥ ಆಟೋ ಘಟಕದ ಜಿಲ್ಲಾಧ್ಯಕ್ಷ ಸಂತೋಷ್ ಅವರಿದ್ದಾರೆ. ಅದೇ ರೀತಿ ಕಾರ್ಯಕ್ರಮದ ನಿರೂಪಕರಾಗಿ ನಮ್ಮೊಂದಿಗೆ ಇರುವಂಥ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಿರಣ್ ಅಟ್ಲೂರ್ ಅವರೇ. ಅದೇ ರೀತಿ ಕಳೆದ ಹಲವಾರು ವರ್ಷಗಳಿಂದ ಆಟೋ ಘಟಕದ ವಿವಿಧ ಪದಾಧಿಕಾರಿಗಳಲ್ಲಿ ಒಬ್ಬರಾಗಿ ಅಧ್ಯಕ್ಷರಾಗಿರುವಂಥ ಜೆರಲ್ ಡಿ ಕುನ್ ಅವರಿದ್ದಾರೆ. ಆಟೋ ಘಟಕದ ಬೇರೆ ಬೇರೆ ಹುದ್ದೆಗಳು ವಹಿಸಿರುವಂಥ ಪದಾಧಿಕಾರಿಗಳಿದ್ದಾರೆ. ನಮ್ಮ ಹತ್ತಿರದ ಇನ್ನೋರ್ವ ಕನ್ನಡ ಪ್ರೇಮಿ ಜ್ಯುವೆಲರ್ಸ್ ಮಾಲಕರಾಗಿರುವ ಸತೀಶ್ ಅವರಿದ್ದಾರೆ. ಅದೇ ರೀತಿ ನಮ್ಮ ದಾಸ್ ಸರ್ವಿಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ನಲ್ಲಿ ಒಂದಿಷ್ಟು ಸೇವಾ ಮನೋಭಾವದೊಂದಿಗೆ ಸೇವೆಯನ್ನು ಮಾಡ್ತಿರುವಂಥ ನಮ್ಮ ಬೇರೆ ಸಿಬ್ಬಂದಿ ವರ್ಗದವರಿದ್ದಾರೆ. ಅದೇ ರೀತಿ ಈ ಒಂದು ಕಟ್ಟಡದ ಬೇರೆ ಬೇರೆ ಕಡೆ ಇದ್ದು ನಮ್ಮೊಟ್ಟಿಗೆ ಪ್ರೋತ್ಸಾಹ ಮಾಡ್ತಿರುವಂಥ ಈ ಕಟ್ಟಡದ ಎಲ್ಲ ಮಾಲಕರು, ಅಲ್ಲಿರುವಂಥ ಎಲ್ಲ ಸಿಬ್ಬಂದಿಗಳಿಗೆ, ಅದೇ ರೀತಿ ಇಲ್ಲಿ ಬಂದಿರುವಂಥ ಎಲ್ಲ ಕನ್ನಡ ಪ್ರೇಮಿಗಳಿಗೆ, ಮಾಧ್ಯಮದವರಿಗೆ ಎಲ್ಲರಿಗೂ ಕೂಡ ವಂದಿಸುತ್ತಾ, ಇವತ್ತು ಈ ಒಂದು ಕಟ್ಟಡದಲ್ಲಿ ನಾವು ಒಂದು ಸಣ್ಣದಾಗಿ ಒಂದು ದೊಡ್ಡ ಮನಸ್ಸನ್ನು ಇಟ್ಟುಕೊಂಡು ಬಡ ರೋಗಿಗಳಾಗಿರುವಂಥ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿರುವಂಥ ಆಯ್ದ ಕೆಲವು ಬಡ ರೋಗಿಗಳಿಗೆ ಗುರುತಿಸಿ ಹಣ್ಣು ಹಂಪಲುಗಳನ್ನು ಸಾಂಕೇತಿಕವಾಗಿ ಕೊಡ್ತಾ ಇದ್ದೀವಿ. ಇದು ನಾವು ಒಂದು ದಿವಸ ಕೊಟ್ಟ ಕೂಡಲೇ ಅವರ ಹಸಿವು ನೀಗ್ತದೆ ಅಂತೇಳಿ ನಾವು ಹೇಳ್ತಾ ಇಲ್ಲ. ಆದರೆ ನಾವು ಇವತ್ತಿನ 53ನೇ ಈ ಒಂದು ಹುಟ್ಟಿದ ಹಬ್ಬದ ಈ ಒಂದು ಸವಿನೆನಪಿನಂದು ಸನ್ಮಾನ್ಯ ನಾರಾಯಣಗೌಡರಿಗೆ ನಮ್ಮದ ಒಂದು ಸೇವೆ ಮೂಲಕ ಅವರಿಗೆ ಒಂದು ಹುಟ್ಟುಹಬ್ಬದ ಶುಭಾಶಯ ಮಾಡುವ. ನಾವು ಈಗಾಗಲೇ ನೋಡ್ತಿದ್ದೀವಿ ಬೇರೆ ಬೇರೆ ಕಡೆ ಬೇರೆ ಬೇರೆ ವಿಷಯಗಳಲ್ಲಿ, ಯಾವುದೇ ಒಂದು ರಾಜ್ಯ ಇರ್ಬೋದು, ಜಿಲ್ಲೆಯಲ್ಲಿರ್ಬೋದು, ಒಂದು ಮಹಾನುಭಾವರ ಹುಟ್ಟಿದ ಹಬ್ಬಗಳನ್ನು ಆಡಂಬರವಾಗಿ ತುಂಬ ದುಂದು ವೆಚ್ಚವಾಗಿ ಮಾಡೋದು ನಾವು ಕಾಣ್ತಿದ್ದೀವಿ. ಆದರೆ ಈ ಸಾರಿ ನಾವೊಂದು ಹೇಳಬಲ್ಲವೇ, ಇವತ್ತು ರಾಜ್ಯದಾದ್ಯಂತ 32 ಜಿಲ್ಲೆಗಳಲ್ಲಿ ಕೂಡ ಅದು ವನಮಹೋತ್ಸವದ ಕಾರ್ಯಕ್ರಮದ ಮೂಲಕ ಇರ್ಬೋದು, ರಕ್ತದಾನದಂಥ ಶಿಬಿರಗಳ ಮೂಲಕ ಆಗಿರ್ಬೋದು, ಆರೋಗ್ಯ ಶಿಬಿರಗಳ ಮೂಲಕ ಇರ್ಬೋದು, ಅದೇ ಅಲ್ಲದೆ ಶಾಲಾ ಮಕ್ಕಳಿಗೆ ಒಂದು ಪಠ್ಯಪುಸ್ತಕ ಕೊಡುವಂಥ ವಿಷಯ ಇರ್ಬೋದು, ಬೇರೆ ಬೇರೆ ಸಾಮಾಜಿಕ ಚಿಂತನೆ ಇರುವಂಥ ಕೆಲಸವನ್ನು ಮಾಡುವ ಮೂಲಕ ಕರ್ನಾಟಕದ
ನಿರುದ್ಯೋಗ ಸಮಸ್ಯೆ ಇರ್ಬೋದು, ಬೇರೆ ಬೇರೆ ಸಮಸ್ಯೆಗಳಿಗೆ ನಾವೀಗ ಹೇಳ್ಬೋಣ. ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವೀಗ ನಮ್ಮ ಕನ್ನಡ ವಿಷಯ ಒಳಗೆ ನಾವು ನಮ್ಮ ತುಳು ಭಾಷೆ ಇರ್ಬೋದು, ಕೊಂಕಣಿ ಭಾಷೆ ಇರ್ಬೋದು, ಬ್ಯಾರಿ ಭಾಷೆ ಇರ್ಬೋದು, ಉರ್ದು ಭಾಷೆ ನಾವು ಸೀಮಿತವಾಗಿದ್ದೀವಿ. ಆದರೆ ನಮ್ಮ ಆಡಳಿತ ಭಾಷೆಯಾಗಿ ನಾವು ಪ್ರತಿಯೊಬ್ಬರು ದಿನನಿತ್ಯವಾಗಿ ನಮ್ಮ ಕನ್ನಡವನ್ನು ನಾವು ಅವಲಂಬಿಸಿರ್ತೀವಿ. ಈ ಕನ್ನಡದ ಅವಲಂಬನೆಯಲ್ಲಿರುವಾಗ ಈ ಕನ್ನಡದ ಒಂದು ಜವಾಬ್ದಾರಿಯನ್ನು ನಾವು ನಮ್ಮ ಕನ್ನಡಿಗರಾಗಿ ನಾವು ನಮ್ಮ ಆಡು ಭಾಷೆ ಮನೆ ಭಾಷೆ ಇದ್ದರೂ ಕೂಡ ಆಡಳಿತ ಭಾಷೆ ಇರುವಂಥ ಕನ್ನಡವನ್ನು ಬೇರೆ ಬೇರೆ ಕಾರಣಗಳಿಂದ ನಾವು ಮರೆಯುವಂಥ ಅವಕಾಶ ಬರ್ತಾ ಇದೆ. ಯಾಕೆಂದರೆ ಪರಭಾಷಾ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಿಂದ ವಲಸೆ ಬಂದಿರುವಂಥ ಬೇರೆ ಬೇರೆ ಕಂಪನಿಗಳಿಂದಿರ್ಬೋದು, ಬೇರೆ ಬೇರೆ ಹೊರಭಾಷಿಗರಿಂದಿರ್ಬೋದು, ಕನ್ನಡವನ್ನು ನಾವು ನಿರ್ಲಕ್ಷಿಸುವಂಥ ವ್ಯವಸ್ಥೆ ಬರುವಾಗ ಕಳೆದ 20 ವರ್ಷಗಳಿಂದ ಆ ಬೆಂಗಳೂರಿನಂಥ ಪ್ರದೇಶ ಇರ್ಬೋದು, ರಾಜ್ಯದ ಬೇರೆ ಬೇರೆ ನಗರ ಜಿಲ್ಲೆಗಳಲ್ಲಿ ಕನ್ನಡಿಗರನ್ನು ಜೊತೆ ಮಾಡಿ ಏನು ಕನ್ನಡಿಗರ ಸಮಸ್ಯೆ ಇರ್ತದೆ, ಅದು ನಿರುದ್ಯೋಗ ಸಮಸ್ಯೆ ಇರ್ಬೋದು, ಭಾಷಾವಾರ ವಿಷಯದಲ್ಲಿ ಬೇರೆ ಬೇರೆ ಸಮಸ್ಯೆಗಳಿರುವಾಗ ಗಡಿ ವಿವಾದ ಇರ್ಬೋದು, ಕಾವೇರಿ ಅಂತ ಮಹದಾಯಿ ಅಂತ ಒಂದು ನದಿ ವಿಚಾರದಲ್ಲಿರ್ಬೋದು, ಕನ್ನಡಿಗರಿಗೆ ಅನ್ಯಾಯವಾಗುತ್ತಿರುವಂಥ ಸಂದರ್ಭದಲ್ಲಿ ಲಕ್ಷಾಂತರ ಕಾರ್ಯಕರ್ತರನ್ನು ಒಟ್ಟು ಮಾಡಿ ಬೆಂಗಳೂರಿನಲ್ಲಿ ಇರ್ಬೋದು, ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಬೆಳಗಾವಿ ಅಂತ ಗಡಿ ಪ್ರದೇಶದಲ್ಲಿ ಇರ್ಬೋದು, ಸರ್ಕಾರದ ಕಣ್ಣು ತರಿಸುವಂಥ ಕೆಲಸ ಕೆಲವೊಂದು ಸಂಘಟನೆಗಳಾಗಿದೆ. ಅದರಲ್ಲಿ ಕೂಡ ನಾವು ಅಭಿಮಾನದಿಂದ ಹೇಳ್ಬೋದು, ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ನೇತೃತ್ವದಲ್ಲಿ ಕಳೆದ 20 ವರ್ಷಗಳಿಂದ ಮೂಲಭೂತವಾದಂಥ ಅದೆಷ್ಟೋ ಕನ್ನಡಿಗರ ಸಮಸ್ಯೆಗಳನ್ನು ನಾವು ಹೋರಾಟದ ಮುಖಾಂತರ ರಾಜ್ಯದ ಬೇರೆ ಬೇರೆ ಪಕ್ಷಗಳ ಗಮನವನ್ನು ತಂದಿದ್ದೀವಿ. ನಾವು ಇದರಲ್ಲಿ ಯಾವುದೇ ಪಕ್ಷದ ವಿಚಾರದಲ್ಲಿ ಮಾತಾಡ್ತಾ ಇಲ್ಲ, ಇಲ್ಲಿ ನಾವು ಯಾವುದೇ ಜಾತಿ ವಿಚಾರದಲ್ಲಿಲ್ಲ. ಈಗಾಗಲೇ ನಮ್ಮ ಲೋರಾ ಫೆರ್ನಾಂಡಿಸ್ ಅವರು ನಮ್ಮ ಒಂದು ಬ್ಯಾಂಕಿನ ಪ್ರಬಂಧಕರಾಗಿ ಅವರು ಯಾವುದೇ ಜಾತಿ ಮುಖಾಂತರ ಅಲ್ಲಿ ಇಲ್ಲ, ಅವರು ಒಂದು ಸಮುದಾಯದ ಆದರೂ ಕೂಡ ನಾವು ಕೂಡ ಅಲ್ಲಿ ಒಂದು ಖಾತೆದಾರರು. ಅದೇ ರೀತಿ ಇಡೀ ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಅದು ಖಾತೆದಾರ. ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೇಳುವಾಗ ಅಲ್ಲಿ ಜಾತಿ ಬರಲ್ಲ, ಅವ್ರಿಗೆ ಯಾವುದೇ ಸಮುದಾಯದ ವಿಷಯ ಬರಲ್ಲ. ನಾವೆಲ್ಲರೂ ಕನ್ನಡಿಗರು, ನಾವೆಲ್ಲರೂ ಜೊತೆಯಾಗಿದ್ದೀವಿ. ಕನ್ನಡಿಗರಾದ್ಮೇಲೆ ನಾವು ಕನ್ನಡಿಗರ ಕಷ್ಟಗಳಿಗೆ ಸ್ಪಂದಿಸುವ, ಕನ್ನಡಿಗರ ನೋವಿಗೆ ಸ್ಪಂದಿಸುವ, ನಾವುದೇನಾದರೂ ತಾಯಿಯ ಭುವನೇಶ್ವರಿ ಸೇವೆ ಮಾಡಿ ನಾವೆಲ್ಲರನ್ನು ಕೂಡ ಒಂದು ಕುಟುಂಬದಾಗಿ ಸೇರಿಸಿ, ಕರವೇ ಕುಟುಂಬದ ಮೂಲಕ ನಾವೆಲ್ಲರನ್ನು ಕೂಡ ನಾವು ಸೇರಿಸಿ ಇಲ್ಲಿ ನಮ್ಮ ರಾಜ್ಯವನ್ನು ಬಲಿಷ್ಠವಾಗಿಸುವ, ರಾಜ್ಯ ಬಲಿಷ್ಠಗೊಂಡಲ್ಲಿ ದೇಶ ಬಲಿಷ್ಠವಾಗ್ತದೆ ಅಂತ ಹೇಳುವಂಥ ಒಂದು ನಾಣ್ಣುಡಿಯೊಂದಿಗೆ ಇವತ್ತು ನಗರದ ಹೃದಯ ಭಾಗದಲ್ಲಿರುವಂಥ ಎಲ್ಲ ಆಸ್ಪತ್ರೆಯಲ್ಲಿರುವಂಥ ಬಡ ರೋಗಿಗಳಿಗೆ ನಾವು ಒಂದು ಹಣ್ಣು ಹಂಪಲುಗಳನ್ನು ಸಾಂಕೇತಿಕ ವಿತರಿಸಿ ಅವರಿಗೆ ಕೂಡ ಶ್ರೇಯಸ್ಸನ್ನು ಬಯಸಿ ಇವತ್ತು ಬಂದು 53ನೇ ಈ ಒಂದು ರಾಜ್ಯಾಧ್ಯಕ್ಷರ ಹುಟ್ಟುಹಬ್ಬದ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಬಂದು ಜೊತೆಯಲ್ಲಿ ಸೇರಿಸಿ ಕನ್ನಡದ ಮೇಲೆ ಪ್ರೀತಿ ಇಟ್ಟು ಬಂದಿರುವಂಥ ಎಲ್ಲ ಕನ್ನಡಾಭಿಮಾನಿಗಳಿಗೆ, ಅದಕ್ಕೆ ಎಲ್ಲ ಆತ್ಮೀಯರಿಗೂ ಬಂಧು ಬಾಂಧವರಿಗೂ ಇನ್ನೊಮ್ಮೆ ಮಗದೊಮ್ಮೆ ನಾವೆಲ್ಲ ನಮ್ಮ ನಾರಾಯಣಗೌಡರಿಗೆ ಒಳ್ಳೆ ಆಯುಷ್ ಕೊಡಲಿ, ಅವ್ರಿಗೆ ಇನ್ನೂ ಶಕ್ತಿಯನ್ನು ಕೊಡಲಿ. ಅದೇ ರೀತಿ ದೇಶದ ಕರ್ನಾಟಕದಲ್ಲಿರುವಂಥ ಎಲ್ಲ ಕನ್ನಡಿಗರನ್ನು ಒಟ್ಟು ಸೇರಿಸಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಸಮಾಜಮುಖವಾಗಿ ಆಗಲಿ. ಸರ್ಕಾರದಲ್ಲಿ ಏನಾದರೂ ವೈಫಲ್ಯ ಬಂದರೆ, ಅಲ್ಲ ಜನಪ್ರತಿನಿಧಿಗಳಿಂದ ವೈಫಲ್ಯ ಬಂದರೆ ಅದನ್ನು ಯಾವುದೇ ರಾಜಕೀಯ ಪ್ರೇರಿತವಲ್ಲದೆ ರಾಜಕೀಯೇತರವಾಗಿ ಒಂದು ವಿರೋಧ ಪಕ್ಷದವರು ಏನು ಕೆಲಸ ಮಾಡ್ತಾರೆ ಅದೇ ರೀತಿ ಕೆಲಸ ಮಾಡುವಂಥ ಹುಮ್ಮಸ್ಸು ಸಹ ನಮ್ಮ ನಾರಾಯಣಗೌಡರ ಹತ್ರ ಇದೆ. ಇನ್ನೂ ಕೂಡ ಅವರಿಗೆ ಶಕ್ತಿ, ಆಯುಷು, ಆರೋಗ್ಯ ಸಿಗಲಿ, ನಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅವರಿಗೆ ಇರಲಿ ಅಂತ ಹೇಳುತ್ತಾ ಇವತ್ತಿನ ಸಾಂಕೇತಿಕವಾಗಿ ನಮ್ಮ ಎಂಪೋರಿಯಂ ಕಾಂಪ್ಲೆಕ್ಸ್ನ ಕೆಳಭಾಗದಲ್ಲಿ ಹಮ್ಮಿಕೊಂಡಿರುವಂಥ ಈ 53ನೇ ವರ್ಷದ ಶುಭಾಶಯದಲ್ಲಿ ನಮ್ಮೆಲ್ಲರ ಆಶೀರ್ವಾದ, ಪ್ರೀತಿ ಆ ದೇವರ ಹತ್ರ ಬೇಡಿ ಅವರಿಗೆ ಕೊಡುವ ಅಂತ ಹೇಳುತ್ತಾ ಇವತ್ತು ಬಂದು ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಚಂದ ಕಾಣಿಸಲು ನಮ್ಮೊಟ್ಟಿಗೆ ಸೇರಿ ಬಂದು ಇವತ್ತು ನಮ್ಮನ್ನು ಪ್ರೋತ್ಸಾಹಿಸಿರುವಂಥ ಬ್ಯಾಂಕ್ನ ಲೋರಾ ಫೆರ್ನಾಂಡಿಸ್ ಅವರ ಪಾಯಿಸ್ ಅವರು, ಅದು ಇವತ್ತು ವೇದಿಕೆಯಲ್ಲಿರುವಂಥ ಎಲ್ಲರಿಗೂ, ಇವತ್ತು ಬಂದು ಸೇರುವ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳು, ಧನ್ಯವಾದ ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಉಪಹಾರ ಇದೆ. ಉಪಹಾರವನ್ನು ಸೇವಿಸಿ ಇಲ್ಲೇ ಪಕ್ಕದಲ್ಲಿರುವಂಥ ವೆನ್ಲಾಕ್ ಆಸ್ಪತ್ರೆಯ ಇನ್ಫೋಸಿಸ್ ವಾರ್ಡ್ನ ಬಡ ಮಕ್ಕಳಿರುವಂಥ ಒಂದು ರೋಗಿಗಳಿರುವಂಥ ತಾಣದಲ್ಲಿ ನಾವು ಒಂದು ಫಲವನ್ನು ವಿತರಿಸಲಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಕೂಡ ನೀವು ಪ್ರೋತ್ಸಾಹ ಮಾಡಬೇಕು, ನಮಗೆ ಆರಿಸಬೇಕು ಅಂತ ಹೇಳುತ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ರಾಜ್ಯಾಧ್ಯಕ್ಷರಾದ TN ನಾರಾಯಣಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಅವರ ಈ ಕನ್ನಡ ಸೇನಾನಿಯ ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವಾಗಲೇ ಕನ್ನಡದ ಹಿರಿಯ ಸಾಹಿತಿ, ಮೇರು ವ್ಯಕ್ತಿತ್ವದ ಮುತ್ಸದ್ದಿ, ರಂಗಕರ್ಮಿ, ಸಾಹಿತ್ಯ ಲೋಕದ ಅದ್ಭುತ ವ್ಯಕ್ತಿ, ಜ್ಞಾನಪೀಠ ಪ್ರಶಸ್ತಿ ವಿಜೇತ ಗಿರೀಶ್ ಕಾರ್ನಾಡ್ರವರು ನಮ್ಮನ್ನಗಲಿದ್ದಾರೆ. ಅವರಿಗೆ ಚಿರಶಾಂತಿಯನ್ನು ಕೂಡ ಕೋರುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ, ನಮ್ಮ ಪ್ರೀತಿಯ ಕರೆಗೆ ಒಗ್ಗಟ್ಟು ಆಗಮಿಸಿರುವಂತಹ ಲೋರಾ ಫೆರ್ನಾಂಡಿಸ್ ರವರಿಗೆ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೆ ನೀಲ್
ಫಾಯಿಸ್ ರವರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ರೂವಾರಿಯಾಗಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು ಆಗಿರುವಂತಹ ಶ್ರೀಯುತ ಅನಿಲ್ ದಾಸ್ ಅವರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೆ ರಿಕ್ಷಾ ಘಟಕದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸಂತೋಷ್ ಅವರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಪ್ರೀತಿಯ ನಾಯಕ ಕರವೇ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ಕಿರಣ್ ಅಟ್ಲೂರ್ ಅವರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ರಿಕ್ಷಾ ಘಟಕದ ನಾಯಕರುಗಳಾದ ಜೆರಾಲ್ಡ್ ನಿಕುನ್ನ, ಹಾಗೆ ರಿಕ್ಷಾ ಘಟಕದ ನಾಯಕರುಗಳು, ಕರವೆಯ ನಾಯಕರುಗಳಾಗಿರುವಂತಹ ಮಹೇಶ್ ಮತ್ತಿತರ ಎಲ್ಲ ನಾಯಕರುಗಳಿಗೂ, ಎಲ್ಲ ಕರವೇ ಕಾರ್ಯಕರ್ತರಿಗಳಿಗೂ, ಮಾಧ್ಯಮ ವರ್ಗಕ್ಕೂ, ಹಾಗೆ ಈ ಧ್ವನಿವರ್ಧಕವನ್ನು ಒದಗಿಸಿಕೊಟ್ಟಂತಹವರಿಗೂ, ಹಾಗೆ ಈ ನಮಗೆ ಸ್ಥಳಾವಕಾಶವನ್ನು ನೀಡಿರುವಂತಹ ಎಂಪೋರಿಯಲ್ ಮಾಲ್ ಸಿಬ್ಬಂದಿ ವರ್ಗಕ್ಕೂ ಮಾಲೀಕರಿಗೂ ಧನ್ಯವಾದ ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇನ್ನು ಹಣ್ಣು ಹಂಪಲು ವಿತರಣೆ ಕೂಡ ವೆಲ್ಲಾಕ್ನಲ್ಲಿ ನಡೆಯದೆ ಎಲ್ಲರೂ ಅಲ್ಲಿ ಕೂಡ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕರ್ನಾಟಕ ರಕ್ಷಣಾ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಸನ್ಮಾನ್ಯ ಟಿ ಎ ನಾರಾಯಣಗೌಡರ ನಮ್ಮ ರಾಜ್ಯಾಧ್ಯಕ್ಷರ 53ನೇ ವರ್ಷದ ಈ ಹುಟ್ಟಿದ ಹಬ್ಬದ ಒಂದು ಸಂದರ್ಭದಲ್ಲಿ ಇವತ್ತು ನಾವು ನಮ್ಮ ಕೇಂದ್ರ ಕಚೇರಿಯ ಕೆಳಾಂಗಣದಲ್ಲಿ ಸಣ್ಣದಾದ ಒಂದು ಕಾರ್ಯಕರ್ತರ ಸಿಹಿ ತಿಂಡಿ ಹಂಚುವ ಮೂಲಕ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ಆಸ್ಪತ್ರೆ ಆಗಿರುವಂಥ ಮಕ್ಕಳ ವಿಭಾಗದ ಆಸ್ಪತ್ರೆಯಲ್ಲಿ ತೀರಾ ಹಿಂದುಳಿದವರ ಅನಾಥವಾಗಿರುವಂಥ ಬಡ ವರ್ಗದಿಂದ ಬಂದಿರುವಂಥ ಏನೊಂದು ಸರ್ಕಾರಿ ಆಸ್ಪತ್ರೆಯನ್ನು ಅವರು ಅವಲಂಬಿಸಿರ್ತಾರೆ ಅಂಥ ಪಾಲಕರನ್ನು ಗುರುತಿಸಿ ಅವರಿಗೆ ನಾವೊಂದು ಫಲ ವಸ್ತು ನೀಡುವ ಮೂಲಕ ಹಣ್ಣು ಹಂಪಲು ನೀಡುವ ಮೂಲಕ ಅವರಿಗೆ ನಮ್ಮ ರಾಜ್ಯಾಧ್ಯಕ್ಷರ ಈ ಒಂದು ಹುಟ್ಟಿದ ಹಬ್ಬದ ಸಮಯದಲ್ಲಿ ಹುಟ್ಟಿದ ಹಬ್ಬದ ಮುಖಾಂತರ ಅವರಿಗೆ ಒಂದು ಶುಭಾಶಯ ಸಲ್ಲಿಸುವ ಮೂಲಕ ಸಣ್ಣವಾದ ಒಂದು ಸಮಾಜಮುಖಿ ಸೇವೆಯಲ್ಲಿ ಒಂದು ಸಣ್ಣ ಅಳಿಲು ಸೇವೆಯನ್ನು ನಾವು ಸಲ್ಲಿಸಿದ್ದೇವೆ ಅಂತ ಹೇಳುವಂಥ ಮಟ್ಟದಲ್ಲಿ ಇವತ್ತು ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದ ಪದಾಧಿಕಾರಿಗಳು, ಅದೇ ರೀತಿ ನಮ್ಮ ಕಾರ್ಯಕರ್ತರು, ಅದೇ ರೀತಿ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ನಮ್ಮ ಒಂದು ಸಮಾಜಮುಖಿ ಕೆಲಸ ಮಾಡ್ಕೊಂಡು ಬರ್ತಿರುವಂಥ ಆ ಟ್ರಸ್ಟ್ನ ಒಂದು ಹೆಸರಲ್ಲಿ ಕೂಡ ಇವತ್ತು ನಾವೊಂದು ಸಣ್ಣದಾದ ಒಂದು ಸೇವೆಯನ್ನು ಮಾಡಿದ್ದೀವಿ. ಸನ್ಮಾನ್ಯ ಟಿ ಎ ನಾರಾಯಣಗೌಡರು ಈ ಒಂದು ಹುಟ್ಟಿದಬ್ಬ ದಿವಸ ಅವರಿಗೆ ಒಂದು ಶುಭವನ್ನು ಕೋರುತ್ತಾ ದಕ್ಷಿಣ ಜಿಲ್ಲೆಯ
ಸಮಗ್ರ ಕನ್ನಡಿಗನಿಂದಲೂ ಅದೇ ರೀತಿ ನಮ್ಮ ಈ ಕರ್ನಾಟಕ ಚಟುವಟಿಕೆಯ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು, ರಿಕ್ಷಾ ಘಟಕ ಇರ್ಬೋದು, ಬೇರೆ ಬೇರೆ ಘಟಕಗಳ ಮುಖಾಂತರ ನಾವು ಇವತ್ತು ಅವರಿಗೊಂದು ಶುಭ ವಿಷಯವನ್ನು ಸಲ್ಲಿಸ್ತಿದ್ದೀವಿ. ಅವರಿಗೆ ಇನ್ನೂ ದೇವರು ಆಯುಷ್ಯ, ಆರೋಗ್ಯ, ಅದೇ ರೀತಿ ಇನ್ನೂ ಹೆಚ್ಚಿನ ಕನ್ನಡ ಮಾತೆಯ ಈ ಕರ್ನಾಟಕದ ಸೇವೆಯನ್ನು ಮಾಡುವಂಥ ಅವಕಾಶ ದೇವರವರಿಗೆ ಕೊಡಲಿ ಅಂತೇಳಿ ನಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಶುಭಾಶಯಗಳನ್ನು ಸಲ್ಲಿಸ್ತೀವಿ.